ಇಲ್ಲಿನ ಜನರದ್ದು ನಿತ್ಯ ನರಕಯಾತನೆ. ಮೂಗಿನ ಮೇಲೆ ಕೈ ಹಿಡಿದುಕೊಂಡೇ ಓಡಾಡುವ ಪರಿಸ್ಥಿತಿ. ಸಾಲದಕ್ಕೆ ಸಾಂಕ್ರಾಮಿಕ ರೋಗದ ಭೀತಿ ಬೇರೆ. ಇಷ್ಟಕ್ಕೂ ಇಲ್ಲಿನ ಸಮಸ್ಯೆ ಏನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಅಬ್ಬಬ್ಬ, ಇದೆಂತಹ ಪರಿಸರ! ಎಲ್ಲಿ ನೋಡಿದ್ರೂ ಕೊಳಚೆ ನೀರು. ಮೂಗಿನ ಮೇಲೆ ಕೈ ಹಿಡಿದುಕೊಂಡೇ ಓಡಾಡಬೇಕು ಅಂದ ಹಾಗೆ ಈ ದೃಶ್ಯ ಕಂಡು ಬಂದಿದ್ದು ದೂರದ ಮುಂಬೈನ ಸ್ಲಮ್ ಏರಿಯಾದಲ್ಲೋ ಅಥವಾ ಯಾವುದೋ ಅನಕ್ಷರಸ್ಥರನ್ನು ತುಂಬಿಕೊಂಡಿರುವ ಜಿಲ್ಲೆಯಲ್ಲಿ ಅಲ್ಲ, ಬದಲಾಗಿ ಬುದ್ಧಿವಂತರ ಜಿಲ್ಲೆ ಎಂದು ಕರೆಯಲ್ಪಡುವ ಉಡುಪಿ ಕುಂದಾಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕಸಬಾ ಗ್ರಾಮದಲ್ಲಿ. ಈ ಭಾಗದಲ್ಲಿ ಒಂದು ತೋಡಿದೆ. ತೋಡಲ್ಲಿ ತುಂಬ ಕಸ ಕೊಳಕು, ಮಳೆ ಬಂದಾಗ ನೀರು ತುಂಬಿ ಎಲ್ಲ ಇಲ್ಲಿ ಬ್ಲಾಕ್ ಆಗ್ತದೆ. ಅದು ಈಗ ಬಿಸಿಲು ಬಿದ್ದಾಗ ಅದು ಕೆಸರೆಲ್ಲ ಇದೆ. ಅದರಿಂದ ಪರಿಸರಕ್ಕೆಲ್ಲ ಹಾನಿ ಆಗ್ತಿದೆ. ಮಕ್ಕಳು ಮರಿ ಇದ್ದಾರೆ, ಪೇಷಂಟ್ಸ್ ಇದ್ದಾರೆ, ಹಳೆಯವರಿದ್ದಾರೆ, ಆಚೀಚೆ ಹೋಗ್ಲಿಕ್ಕಾಗೋದಿಲ್ಲ. ವಾಸನೆ ಮನೆ ಹತ್ರ ಎಲ್ಲ ಯಾರು ನೆಂಟರು ಬಂದರೆ ಅವರೆಲ್ಲ ಹೇಳ್ತಾರೆ ಏನು ವಾಸನೆ ಇದೆಲ್ಲ ಹಾಗೆಲ್ಲ ಹೇಳ್ತಾರೆ. ಅದಕ್ಕೆ ಎಲ್ರಿಗೂ ತುಂಬ ಸಮಸ್ಯೆ ಆಗಿದೆ ಈ ತೋಡಿಂದ. ಇದನ್ನೊಂದು ಮೇಲುಗಡೆ ಮುಚ್ಚಿ, ಇದನ್ನು ಮೊದಲು ಕ್ಲೀನ್ ಮಾಡಿ ಮೇಲುಗಡೆ ಮುಚ್ಚಳ ಹಾಕಿ ನಮಗೊಂದು ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು. ಈ ಸಮಸ್ಯೆನ ಪರಿಹಾರ ಮಾಡಿಕೊಡ್ಬೇಕು. ಅದಕ್ಕೆ ಪುರಸಭೆಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ನೀವು ಇದಕ್ಕೆ ಆದಷ್ಟು ಬೇಗ ಈ ಸಮಸ್ಯೆನ ಪರಿಹರಿಸ್ತೇವೆ ಅಂತ. ಇಲ್ಲಿನ ಜನರದ್ದು ನಿತ್ಯ ನರಕಯಾತನೆ. ಬೆಳಗ್ಗೆ ಎದ್ದ ಕೂಡಲೇ ಗಬ್ಬು ನಾರುತ್ತಿರುವ ತೋಡಿನ ಗಾಳಿ ಉಸಿರಾಡಿ ಆ ದಿನ ಆರಂಭಿಸಬೇಕಾದ ದುಸ್ಥಿತಿ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಈ ಗ್ರಾಮದ ಯುವತಿಯರನ್ನ ಮದುವೆಯಾಗಲು ಯುವಕರು ಸುಲಭವಾಗಿ ಒಪ್ಪುತ್ತಿಲ್ಲ. ಅಕಸ್ಮಾತ್ ಒಪ್ಪಿದರೂ ಹೆಂಡತಿಯ ಮನೆಗೆ ಬರುವುದಿಲ್ಲವೆಂದು ಅಗ್ರಿಮೆಂಟ್ ಮಾಡಿಕೊಂಡು ಮದುವೆಯಾಗುವ ಪರಿಸ್ಥಿತಿ ಎದುರಾಗಿದೆ. ಆ ಕಡೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟ ಮನೆಯವರು ಮಕ್ಕಳನ್ನು ಮರೆತು ಜೀವನ ಮಾಡುವ ಪರಿಸ್ಥಿತಿ ಈ ಗ್ರಾಮದಲ್ಲಿ ಎದುರಾಗಿದೆ. ತಮ್ಮ ಮನೆಗಳಿಗೆ ನೆಂಟರಿಷ್ಟರು ಬರುತ್ತಾರೆಂದರೆ ಈ ಗ್ರಾಮದ ಜನರಿಗೆ ಭಯ, ನಡುಕ ಹುಟ್ಟುತ್ತದೆ. ಕುಂದಾಪುರ ಪೇಟೆಗಳಿಂದ ಹರಿಯುವ ಕೊಳಚೆ ನೀರೆಲ್ಲ ಈ ಸುಡುಗಾಡು ತೋಡಿನ ಮೂಲಕ ಹರಿಯುತ್ತದೆ. ಸರಿಯಾಗಿ ತೋಡುಗಳನ್ನು ಕ್ಲೀನ್ ಮಾಡಲು ಪುರಸಭೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂಬುದು ಇಲ್ಲಿನ ಗ್ರಾಮಸ್ಥರ ಅಳಲು. ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಮಾಡಿಕೊಟ್ಟರೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮಲೇರಿಯಾ, ಡೆಂಗ್ಯೂನಿಂದ ಹಲವಾರು ಮಂದಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ಮಕ್ಕಳು, ವಯೋವೃದ್ಧರು ಕೊಳಗೇರಿಯಲ್ಲಿ ಮೂಗು ಮುಚ್ಚಿಕೊಂಡು ಜೀವನ ಮಾಡಬೇಕಾದ ಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಚುನಾವಣೆ ಬಂದ ತಕ್ಷಣ ಪುಂಖಾನುಪುಂಖವಾಗಿ ಪೊಂಗಿ ಊದಿ ಹೋಗುವ ಇಲ್ಲಿನ ಜನಪ್ರತಿನಿಧಿಗಳು ಬಳಿಕ ಇತ್ತ ತಲೆ ಹಾಕಿ ಕೂಡ ಮಲಗೋಲ್ಲ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.